ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರಸುಂದರೀಂ. ಅಂತಾರಾಷ್ಟ್ರೀಯ ಯೋಗದ ದಿನಾಚರಣೆಯ ಪವಿತ್ರ ದಿನದಂದು ಸಮುದಾಯದ ಹೆಮ್ಮೆಯ ಅಸ್ಮಿತೆಯಾಗಿರ್ತಕ್ಕಂಥ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಇದರ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮನ ಉದ್ಘಾಟಿಸಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಜಯರಾಮ್ ರಾಯ್ಪುರ್ ಅವರು ಸಂಸ್ಥೆಯ ಪಯನಿಯರ್ ಆಗಿ ಅವರ ಮಾತುಗಳನ್ನು ಕೂಡ ಕೇಳಿದ್ರಿ. ಶ್ರೀನಾಥ್ ಸ್ವಾಗತ ಮಾಡಿದರು. ಸನ್ಮಾನಕ್ಕೆ ಗೌರವಕ್ಕೆ ಭಾಜನರಾದಂಥ ಪ್ರಶಾಂತ್ ಪ್ರಕಾಶ್ರವರ ಮಾತುಗಳನ್ನ ಕೇಳಿದಿರಿ. ಭಾಳಷ್ಟು ಮಂದಿ ಮಾತನಾಡಬೇಕಾಗಿತ್ತು. ಕೊನೆಯದಾಗಿ ನಮ್ಮ ಗೋವಿಂದರಾಜ್ ಅವರು ಮಾತನಾಡಿ ಉಳಿದವರಿಗೆ ಆಮೇಲೆ ಅವಕಾಶ ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ಊಟದ ಸಮಯ ಆಗ್ತಾ ಇರೋದ್ರಿಂದ ಮತ್ತೆ ಪ್ರಸಾದನೂ ಕೂಡ ಇಲ್ಲೇ ಕೊಡ್ತೀವಿ ಅಂತ ಹೇಳಿ ಅಲ್ಲೋದ್ರೆ ಸಿಗೋದಿಲ್ಲ ಅಂತ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಲವಾರು ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈಸ್ಟ್ ಈಸ್ ಈಸ್ಟ್, ವೆಸ್ಟ್ ಈಸ್ ವೆಸ್ಟ್, ನೆವರ್ ದ ಟ್ವೆನ್ ಸೆಲ್ ಮೇಟ್ ಅಂತ ಒಂದು ಮಾತಿತ್ತು, ಕೇಳಿದಿರಿ. ನಾವು ಓದೋ ದಿನಗಳಲ್ಲಿ ಇದ್ದಂಥ ಮಾತು. ಪೂರ್ವ ಮತ್ತು ಪಶ್ಚಿಮವನ್ನು ಬೆಸೆಯತಕ್ಕಂಥದ್ದು ಎಷ್ಟು ಕಷ್ಟ ಅನ್ನೋದಕ್ಕೆ ಇವತ್ತು ಉದ್ಯಮಿ ಒಕ್ಕಲಿಗ ಅಸ್ತಿತ್ವಕ್ಕೆ ಬಂದ ಮೇಲೆ ಮಠದ ಅವರೇ ಹೇಳಿದ ಹಾಗೆ ನಾವು ಕೂಡ ಭಾವಿಸಿರೋ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮುದಾಯವನ್ನು ಸ್ಪಿರಿಚುಯಲಿ, ರಿಲಿಜಿಯಸ್ಲಿ, somehow because of the grace of Pujya Guruji we were organized and we were connected each other across the country, across the globe. ಆದರೆ ಈ ಒಂದು ವರ್ಟಿಕಲ್ನಲ್ಲಿ ಉದ್ಯಮಿ ಒಕ್ಕಲಿಗ ಅಸ್ತಿತ್ವಕ್ಕೆ ಬರುವಷ್ಟು ಕಾಲ ನಾವ್ಯಾರೂ ಕೂಡ ಕನೆಕ್ಟ್ ಆಗಿರಲಿಲ್ಲ. ಇವತ್ತಿಲ್ಲಿ ಬಂದು ನೋಡಿದರೆ ಮಂಡ್ಯದಿಂದ ತಾವು ಬಂದಿದ್ದೀರಿ, ಹಾಸನದಿಂದ ಬಂದಿದ್ದೀರಿ, ಚಿತ್ರದುರ್ಗ, ನಮ್ಮ ಚಿಕ್ಕಮಗಳೂರು, ಬೆಂಗಳೂರು, ರಾಮನಗರ, ಎಲ್ಲ ಶಿವಮೊಗ್ಗ, ದಕ್ಷಿಣ ಕನ್ನಡ, ಇನ್ನೂ ಬಹಳಷ್ಟು ಇದ್ದಾವೆ. ಎಲ್ಲ ಭಾಗದಿಂದ ಇಲ್ಲಿ ಬಂದಿರತಕ್ಕಂತಹದ್ದನ್ನು ನೋಡಿದ ಸಂದರ್ಭದಲ್ಲಿ ಉದ್ಯಮಿ ಒಕ್ಕಲಿಗ ಕೇವಲ ಎಕಾನಮಿ ಮತ್ತು ಬದುಕಿನ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಕೆಲಸ ಅಷ್ಟೇ ಮಾಡ್ತಾ ಇಲ್ಲ, ಹೃದಯಗಳನ್ನು ಬೆಸೆಯತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಮಾಡ್ತಾ ಇರೋದ್ರಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ, ಜಯರಾಮ್ ರಾಯ್ಪುರ ಹೇಳಿ ಕೇಳಿ ಕೇಂದ್ರ ಸರ್ಕಾರದ ಅಧಿಕಾರಿ ಗೊತ್ತಲ್ವ ನಿಮಗೆ? ಅವರು ಕೇಂದ್ರ ಸರ್ಕಾರದ ಅಧಿಕಾರಿ. ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿ ಹಲವಾರು ಫೇಸಸ್ಸು, ಸ್ಟೇಜಸ್ಸು ಇದ್ದಾವೆ. IAS ಆಗ್ತಾರೆ, IPS ಆಗ್ತಾರೆ. ಅವರು ಸಮಾಜಕ್ಕೆ ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಅದೇ ಒಂದು ವರ್ಗದಿಂದ ಬಂದಂಥ, ಯಾಕೆಂದರೆ ಇವರೆಲ್ಲರೂ ಕೂಡ UPSC ಎಕ್ಸಾಮ್ ಬರದೇ ಈ ಎಲ್ಲ ಪದವಿಗಳನ್ನು ಸ್ವೀಕರಿಸ್ತಕ್ಕಂಥದ್ದು.
IRS ಅಂತ ಒಂದು ಪೋಸ್ಟ್ ಉಂಟಲ್ಲ, ಹಣ ಇಟ್ಕೊಂಡವರಿಗೆ ಯಾರಿಗೆ ಭಯ ಇರ್ತದೆ, ಯಾವ ಆಫೀಸರ್ಸ್ನ ಕಂಡ್ರೆ ಅಂತಹ ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಆಫೀಸರ್ ಅವ್ರು ಯಾರಿಗೂ ಕಣ್ಣಿಗೆ ಅಷ್ಟೊಂದು ಕಾಣಿಸ್ಕೊಳೋದಿಲ್ಲ. ಅಷ್ಟೇ ಆತಕ್ಕೆ ಅವ್ರ ಮನೆ ಮತ್ತು ಸಂಬಂಧಿಕರಿಗೂ ಕೂಡ ಮುಖ ತೋರಿಸ್ದಂಗೆ ಓಡಾಡ್ತಿರ್ತಾರೆ. ಕಾರಣ ಅಂತಹ ಒಂದು ವ್ಯವಸ್ಥೆ. ಆದರೆ ತನಗೆ ದೇಶ ಕೊಟ್ಟಂಥ ಪವಿತ್ರ ಪ್ರೊಫೆಷನ್ನಿಗೆ, ಉದ್ಯೋಗಕ್ಕೆ ಯಾವ ಧಕ್ಕೆಯನ್ನೂ ತಾರದೇನೆ ಅದರ ಪಾವಿತ್ರ್ಯತೆಯನ್ನು, ಇಂಟೆಗ್ರಿಟಿಯನ್ನು, ಆನೆಸ್ಟಿಯನ್ನು ಹಾಗೆ ಜತನವಾಗಿ ಕಾಪಾಡಿ, ನಾನು ಕೇವಲ ಮನೆಗಷ್ಟೇ ಸೀಮಿತ ಅಲ್ಲ, ದೇಶದ ಸೇವೆ ಅಂತಂದರೆ, ದೇಶ ಕಟ್ಟುವ ಕಾಯಕ ಅಂತಂದರೆ ತಾನು ನಂಬಿದ ಸಮುದಾಯದ ವ್ಯಕ್ತಿಗಳನ್ನು ಕೂಡ ಸೆನ್ಸಿಟೈಸ್ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನು ಮೇಲಕ್ಕೆ ಎತ್ತದ ಹೊರತು ದೇಶ ಉದ್ಧಾರ ಆಗೋದಿಲ್ಲ, ಸಮುದಾಯಗಳು ಉದ್ಧಾರ ಆಗೋದಿಲ್ಲ, ಮನೆಯೂ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡು ದಿಟ್ಟವಾಗಿ ಧೀರ ನಡೆಯಿಂದ ಸಮುದಾಯವನ್ನು ಈ ವರ್ಟಿಕಲ್ನಲ್ಲಿ ಕಟ್ತಾ ಇರ್ತಕ್ಕಂಥವ್ರು ನಮ್ಮ ಜಯರಾಮ್ ರಾಯ್ಪುರ್ ಅವರು. ಅವರ ಜೊತೆಯಲ್ಲಿ ಅಷ್ಟೇ ಪ್ರೀತಿಯಿಂದ ಹಲವಾರು ಯುವಕರುಗಳು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ, ಸಮಾನ ಮನಸ್ಕರು. ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇಂತಹದೊಂದು ವಿಷನ್ನನ್ನು ನಮ್ಮ ಜನಗಳಿಗೆ ಕೊಡದಲೇ ಹೋದದ್ದೇ ಆದರೆ ಬಹುಶಃ ಕಾಲ ಬೇರೆಯವ್ರು ತುಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಕಾಲ ಸಮುದಾಯವನ್ನು ತುಳ್ಕೊಂಡು ಹೊರಟೋಗುತ್ತೆ. ಹಿಂದೊಮ್ಮೆ ಒಕ್ಕಲಿಗರ ಸಂಘಕ್ಕೆ ಅಂದಿನ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ KH ರಾಮಯ್ಯನವರ ಸ್ನೇಹಿತರಾಗಿದ್ದರಿಂದ ಆ ಒಂದು ಸಂಬಂಧದಲ್ಲಿ ನಮ್ಮ ಬೆಂಗಳೂರಿನ ಎಷ್ಟೊತ್ತಿಗಾಗಲೇ KH ರಾಮಯ್ಯನವರು ಒಕ್ಕಲಿಗರ ಸಂಘವನ್ನು ಸ್ಥಾಪಿಸಿ ಒಂದು 4-5 ವರ್ಷ ಆಗಿತ್ತು. ಸ್ನೇಹ ಭಾವದಿಂದ ಅವರು ಕರೆದದ್ರಿಂದ ಸಮುದಾಯದ ಸಂಘಟನೆಯ ಸಂಘಕ್ಕೆ, ಕೇಂದ್ರ ಒಕ್ಕಲಿಗರ ಸಂಘಕ್ಕೆ ಅವರು ಬಂದಾಗ ಮೈಸೂರು ಮಹಾರಾಜರು ಒಂದು ಮಾತನ್ನು ಹೇಳಿದರು ಅವ್ರಿಗೆ. ಇವತ್ತಿಗೂ ಕೂಡ ಭಾಷಣ ಆಗೇ ಇದೆ, ಯು ಕ್ಯಾನ್ ಗೋ ಥ್ರೂ ದಟ್. ಅವರೇನು ಹೇಳಿದರು, ನನ್ನ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನವನ್ನು ಕಟ್ಟುವ ಬೆಳಗುವ ಕಾರ್ಯದಲ್ಲಿ ಒಕ್ಕಲಿಗ ಸಮುದಾಯ ಬಹುವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದೆ. ಹೌದು, ಯಾಕೆ ಅಂತಂದರೆ ಆಹಾರದ ಫುಡ್ ಸೆಕ್ಯೂರಿಟಿನ, ಫುಡ್ ಸೇಫ್ಟಿನ ಕಾಪಾಡ್ತಾ ಇದ್ದದ್ದೇ ಒಕ್ಕಲಿಗ ಸಮುದಾಯ. ಆದರೆ ನಿಮ್ಮನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ, ಇದಕ್ಕೇನು ಚಪ್ಪಾಳೆ ಹೊಡಿಬೇಕಾಗಿಲ್ಲ. ನಿಮ್ಮನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ, ಕತ್ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ, ಸಂಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಭದ್ರತೆಯನ್ನು ಪೂರೈಸ್ತಕ್ಕಂಥ, ನೋಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಷ್ಟ ಬಿದ್ದು ಹೊಲಗಳಲ್ಲಿ, ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ನೀವು ಕದ್ದು ಬಗ್ಗಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಲದ ಗತಿನ ನೀವು ಗಮನಿಸ್ತಾ ಇಲ್ಲ. ಕಾಲದ ಗತಿ ಅಂದರೆ ಅಷ್ಟೊತ್ತಿಗಾಗಲೇ 2 ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಬಂದಾಗಿತ್ತು. ಸ್ಟೀಮ್ ಎಂಜಿನ್ನ ಅನ್ವೇಷಣೆ ಮುಖಾಂತರ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು, ನಿಮಗೆ ಗೊತ್ತಿದೆ. ಎಲೆಕ್ಟ್ರಿಕ್ ಜನರೇಷನ್ನಿಂದ, ಎಲೆಕ್ಟ್ರಿಸಿಟಿಯ ಅನ್ವೇಷಣೆಯಿಂದ 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗಿತ್ತು. ಅಷ್ಟೊತ್ತಿಗಾಗಲೇ ಯಾವ ಮಟ್ಟಕ್ಕೆ ಅಗ್ರೇರಿಯನ್ ಬೇಸ್ಡ್ ಸೊಸೈಟಿ ಇಂಡಸ್ಟ್ರಿಯಲೈಸ್ಡ್ ಆಗಿ ಓಡ್ತಾ ಇತ್ತು ಅಂತಂದರೆ, ಅವರು ಹೇಳ್ತಾರೆ ಮಹಾರಾಜರು, ನೀವಿನ್ನೂ ಕತ್ತು ಬಗ್ಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ, ಈ ಕಾಲದ ಗತಿಗೆ ನಿಮ್ಮನ್ನು ನೀವು ಹೊಂದಿಸ್ಕೊಳ್ದಲೇ ಹೋದದ್ದೇ ಆದರೆ ಕಾಲ ನಿಮ್ಮನ್ನು ಕೆಳಗಡೆ ತುಳಿದು ಮುಂದಕ್ಕೆ ಹೊರಟೋಗ್ತದೆ, ನೀವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀರಿ. ಮಣ್ಣನ್ನು ನಂಬಿಕೊಂಡಿರ್ತಕ್ಕಂಥ ಜನಗಳು ಯಾವತ್ತೂ ಮಣ್ಣಲ್ಲಿ ಮಣ್ಣು ಆಗಬಾರ್ದು, ಸ್ವಲ್ಪ ಕತ್ತೆತ್ತಿ ಅಂತ ಹೇಳಿ ಅವತ್ತು ಅಡ್ವೈಸ್ ಮಾಡಿ ಹೋಗಿತ್ತೇನು ಗೊತ್ತಾ? ವಿದ್ಯೆಯ ಕಡೆಗೆ ಗಮನವನ್ನು ಕೊಡಿ, ಕುಶಲತೆಯ ಕಡೆ ಗಮನ ಕೊಡಿ ಮತ್ತು ಉದ್ಯೋಗದ ಕಡೆ ಗಮನ ಕೊಡಿ ಅಂತ ಅವತ್ತಿಗೇನೆ ಮೈಸೂರು ಮಹಾರಾಜರು ನಮ್ಮ ಸಮುದಾಯದ ಸಂಘದಲ್ಲಿ ನಿಂತು ಹೇಳಿ ಹೋಗಿದ್ರು. ಅವತ್ತಿಗೆ ಅವರು ಹೇಳಿದ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಸಾಕ್ಷರತೆಯ ಪ್ರಮಾಣ, ಲಿಟ್ರಸಿ ರೇಟ್ ಇದ್ದದ್ದು ಕೇವಲ 2%. ಗಾಟ್ ಇಟ್? ಔಟ್ ಆಫ್ 100 people, only 2 people were able to read and write in our community. ಅಂತಹ ಕಾಲಘಟ್ಟದಿಂದ ಇವತ್ತು ಆ ಘಟ್ಟ ಮುಗಿದ ಮೇಲೆ ಮತ್ತೆರಡು ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಪಾಸ್ ಮಾಡಿ ಈ ಹಂತಕ್ಕೆ ಬಂದು ತಲುಪಿದ್ದೇವೆ. ಯಾವುದು? ಡಿಜಿಟಲ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, 3ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕೆ ಕ್ರಾಂತಿ. 4ನೇದು ತುಂಬ ಕಡಿಮೆ ಹಂತದಲ್ಲಿ ಡಿಜಿಟಲ್ ರೆವಲ್ಯೂಷನ್ಗೂ ಇನ್ನೊಂದು ಬಂತಲ್ಲ ಇವಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಬಿಗ್ ಡಾಟಾ, ಆಮೇಲೆ
ನಾಲೆಡ್ಜ್ ಎಂಜಿನಿಯರಿಂಗು, ಕಮ್ಯುನಿಕೇಷನ್ ಸ್ಕಿಲ್ಲು ಎಂತೆಂಥವು ಹೇಳ್ತಿರಲ್ಲಪ್ಪ ನೀವು ಕಲ್ತವರು, ಇಂಥೆಲ್ಲವೂ ಕೂಡ ಬಂದು ಮುಂದೆ ನಿಂತಿರೋ ಈ ಹೊತ್ತಿನಲ್ಲಿ ನಾವು ಬದಲಾಗದಲೇ ಹೋದದ್ದೇ ಆದರೆ ಮೈಸೂರು ಮಹಾರಾಜರು ಅವತ್ತು ಹೇಳಿದ ಮಾತುಗಳನ್ನು ಇವತ್ತಿನ ರಾಜರು ಏನು ಹೇಳ್ತಾರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ಇಮ್ಮಿಡಿಯೇಟಾಗಿ ನಾವು ಬದಲಾಗಬೇಕಾದಂಥ ಕಾಲದಲ್ಲಿ ನಾವಿದ್ದೇವೆ. ಹೌದು, ಒಕ್ಕಲಿಗರು ನಾವು ವ್ಯವಸಾಯವನ್ನು ಅನುಸರಿಸ್ತಾ ಇದ್ದೇವೆ, ಇವತ್ತಿಗೂ ಮಾಡ್ತಾ ಇದ್ದೇವೆ, ಮುಂದೆನೂ ಮಾಡ್ತೇವೆ. ಸತ್ಯನಿರ್ಣಯ ನಮ್ಮಲ್ಲಿ ಕಲ್ಚರ್ ಇದೆ, ನಮ್ಮಲ್ಲಿ ಟ್ರೆಡಿಷನ್ ಇದೆ, ಎಲ್ಲ ಕೂಡ ಇದೆ. ನಮ್ಮ ಈ ಟ್ರೆಡಿಷನ್ ಕಾಲದ ಗತಿಗೆ ಟ್ರಾನ್ಸ್ಫಾರ್ಮೇಟಿವ್ ಆಗದಲೇ ಹೋದದ್ದೇ ಆದರೆ ಟ್ರೆಡಿಷನ್ ಆಗಿ ಬೇರಾಗಿ ಉಳಿದು ಬಿಡುತ್ತೆ. ಟ್ರೆಡಿಷನನ್ನು ನಾವು ಮುಂದಿನ ಬದಲಾವಣೆಗೆ, ಬೆಳವಣಿಗೆಗೆ ವಿ ಹ್ಯಾವ್ ಟು ಯೂಸ್ ದಟ್ ಟ್ರೆಡಿಷನ್ ಆಸ್ ಎ ಟ್ರಾನ್ಸ್ಫಾರ್ಮೇಟಿವ್ ಏಜೆಂಟ್ ಟು ರೈಸ್, ಟು ಲಿಫ್ಟ್ ಅವರ್ ಕಮ್ಯುನಿಟಿ, ಟು ಕಾಂಟ್ರಿಬ್ಯೂಟ್ ಟು ದ ನೇಷನ್ ಬಿಲ್ಡಿಂಗ್ ಪ್ರಾಸೆಸ್. ಇಂತಹ ಹೊತ್ತಿನಲ್ಲಿ ನಮ್ಮ ಮಕ್ಕಳು 2% ಎಜುಕೇಷನ್ನಿಂದ ಸ್ಟೇಟ್ ಆವರೇಜ್ ಎಷ್ಟೇ ಇದ್ರೂ ಕೂಡ ಸುಮಾರು 85-90% ಲಿಟ್ರೇಸಿ, ಇನ್ನೊಂದು ಸ್ವಲ್ಪ 50% ಇರ್ಬೋದು, ಆ ಮಟ್ಟಕ್ಕೆ ಏರಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಓದಿ ಒಂದು ಕಾಲದಲ್ಲಿ ಹೇಳ್ತಾಯಿದ್ರು, ಓದದೇ ಇರುವ ಅನಕ್ಷರಸ್ಥ ಊರಿನಲ್ಲಿದ್ದರೆ ಯಾರಿಗೂ ತೊಂದರೆ ಇಲ್ಲ. ಅವ್ರು ಗೆಟಿಂಗ್ ಮೀ? ನೀವೆಲ್ಲ ಉದ್ಯೋಗಸ್ಥರಿದ್ದೀರಿ, ನಿಮಗೆಲ್ಲ ಅವಶ್ಯಕತೆ ಇಲ್ಲ. ಓದದೇ ಇರ್ತಕ್ಕಂಥ ಒಬ್ಬ ಅನಕ್ಷರಸ್ಥ ಊರಲ್ಲಿದ್ದರೆ ಅವನೇನು ಡ್ಯಾಮೇಜ್ ಮಾಡೋದಿಲ್ಲ. ಓದಿರ್ತಕ್ಕಂಥ ಒಬ್ಬ ಅಕ್ಷರಸ್ಥ ಉದ್ಯೋಗ ಇಲ್ಲದೇನೆ ಮನೆಯಲ್ಲಿ ಕುಳಿತುಕೊಂಡದ್ದೇ ಆದರೆ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಎನಿಮಿ ಟು ದ ಸೊಸೈಟಿ ಆ್ಯಂಡ್ ಟು ದ ಕಮ್ಯುನಿಟಿ ಆ್ಯಂಡ್ ಟು ದ ಫ್ಯಾಮಿಲಿ. ಇಂತಹ ಹೊತ್ತಿನಲ್ಲಿ ಏನು ಮಾಡಬೇಕು? ಇಲ್ಲ ಅವನಿಗೆ ಉದ್ಯೋಗವನ್ನು ಕೊಡಬೇಕು, ಇಲ್ಲ ಉದ್ಯೋಗ ಕೊಡ್ತಕ್ಕಂಥ ಅವನೇ ಉದ್ಯೋಗವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು, ಜ್ಞಾನವನ್ನು ಆ ವ್ಯಕ್ತಿಗೆ ನಾವು ಕೊಡಬೇಕು. ಇಂತಹ ಒಂದು ಸಂಕ್ರಮಣ ಕಾಲದಲ್ಲಿ, ಟ್ರಾನ್ಸಿಷನ್ ಝೋನ್ನಲ್ಲಿ ನಮ್ಮ ಜಯರಾಮ್ ರಾಯ್ಪುರ್ ಅವರು ಈ ಒಂದು ವರ್ಟಿಕಲನ್ನು ಉದ್ಯಮಿ ಒಕ್ಕಲಿಗ ಅಂತ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿ ಮುಂದಿನ ನಮ್ಮ ಸಮುದಾಯದ ದೃಷ್ಟಿಗೆ, ದಿಶೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಹೋಗಿದರೆ, ಡೋಂಟ್ ಯು ಥಿಂಕ್ ದಟ್ ವಿ ಶುಡ್ ಗಿವ್ ಮಿ ಬಿಗ್ ರೌಂಡ್ ಆಫ್ ಅಪ್ಲಾಸ್? ದಿಸ್ ಈಸ್ ದ ಟೈಮ್. ಯಾಕೆ ಅಂತಂದರೆ ಐ ಆಮ್ ನಾಟ್ ಪ್ರೈಸಿಂಗ್. ಐಡಿಯಾಸ್ ಎಲ್ರಿಗೂ ಬರ್ತವೆ, ಐಡಿಯಾಸು ಸುಮಾರು ಜನಕ್ಕೆ ಬರ್ತವೆ. ಕೆಲವರು ನಮ್ಮ ಮನೆಗಳಲ್ಲಿ ಬೀಜ ಇದ್ದಾಗ ಒಳ್ಳೆಯ ಬೀಜಗಳು ಇತ್ಕೊಂಡು ಸೀಡ್ಸ್ ಇದ್ದು, ಇಫ್ ಯು ಡೋಂಟ್ ಸೋ ದೆಮ್ ಇನ್ ದ ಫೀಲ್ಡ್, ಹೊಲದಲ್ಲಿ ಬಿತ್ತನೆ ಮಾಡ್ದಲೇ ಹೋದದ್ದೇ ಆದರೆ ವಾಟ್ ಈಸ್ ದ ಯೂಸ್ ಆಫ್ ಹ್ಯಾವಿಂಗ್ ದ ಬೆಸ್ಟ್ ಪೊಟೆನ್ಷಿಯಲ್ ಸೀಡ್ಸ್ ಇನ್ ಅವರ್ ಹೌಸ್? ಜಯರಾಮ್ ರಾಯ್ಪುರ ನಮ್ಗೆ ಯಾಕೆ ಇಷ್ಟ ಆಗ್ತಾರೆ? ಅವ್ರ ಕರೆದ ಕಡೆ ಎಲ್ಲ ಹೋಗ್ತೇನೆ, ಹೋಗಬೇಕಾದ ಅನಿವಾರ್ಯತೆ ಮತ್ತು ಕರ್ತವ್ಯನೂ ಕೂಡ ಇದೆ ಅಂತಂದರೆ, ಐಡಿಯಾಸ್ ಅಷ್ಟೇ ಅವರಿಗೆ ಬಂದದ್ದಲ್ಲ, ಆ ಐಡಿಯಾಸ್ನ ರಿಯಲೈಸ್ ಮಾಡಿದ್ರಲ್ಲ, ಸಾಕಾರಗೊಳಿಸಿದ್ರಲ್ಲ. ಆ ಸಾಕಾರಗೊಳಿಸೋದು ಒಂದು ಹಂತಕ್ಕೂ ಕೆಲವರು ಮಾಡ್ಬೋದು. ಆ ಸಾಕಾರಗೊಳಿಸಿದ್ದನ್ನು ಸಸ್ಟೈನ್ ಮಾಡಿ ವರ್ಷಕ್ಕೆ ಮುಂದಿನ ಪರಂಪರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು, ಆ ಕೆಲಸ ಮಾಡೋದ್ರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಯುವ ಪಡೆ ಇದೆಯಲ್ಲ, ಇವ್ರುಗಳಿಗೆ ಶಕ್ತಿಯನ್ನು ಕೊಟ್ಟು ಮುಂದಿನ ದಿಶೆಯನ್ನು, ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಂತಹ ಕೆಲಸವನ್ನು ಜಯರಾಮ್ ರಾಯ್ಪುರ್ ಅವರು ಮಾಡ್ತಾ ಇರೋದರಿಂದ ಅವರಿಗೆ ಮಠದ ಮತ್ತು ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಇವತ್ತು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡ್ತಕ್ಕಂಥ ವಿಚಾರ ಏನಿಲ್ಲ. ಕಾರಣ ಇಲ್ಲಿ ಯಾರು ಸಾಮಾನ್ಯ ಜನಗಳು ಬಂದಿಲ್ಲ. ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಕೆಲಸಕ್ಕೋಸ್ಕರ ಕೈ ಬೇಡ್ತಕ್ಕಂಥವ್ರು ಯಾರು ಇಲ್ಲಿ ಕೊಡ್ತಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಕೈ ಎತ್ತಿ ನಾವು ಯಾವ ಸಮುದಾಯದವರು ಕಾಲದಿಂದ, ಶತಮಾನಗಳಿಂದ ಬೇರೆಯವರಿಗೆ ಕೊಡ್ತಾ ಹೋದು ಅವತ್ತಿನ ಬೆಸ್ಟನ್ನು ಇವತ್ತು ಉದ್ಯಮವನ್ನು ಸೃಷ್ಟಿಸಿ ಜಾಬನ್ನು, ಅವರು ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಹೇಳಿದ್ರಲ್ಲ, ಇವರು ನಮ್ಮ ಡಾಕ್ಟ್ರು ಹೇಳಿದ್ರಲ್ಲ ಸುಧಾಕರ್ ಅವರು, ನಾವು ಜಾಬ್ ಸೀಕರ್ಸ್ ಆಗಬಾರ್ದು, ವಿ ಶುಡ್ ಬಿ ಜಾಬ್ ಪ್ರೊವೈಡರ್ಸ್. ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಹಣ ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕಾಗ್ತದೆ, ಬೇರೆಯವರ ಕೊಲಾಬ್ರೇಷನ್ ಬೇಕಾಗ್ತದೆ, ಕೋಆಪ್ರೇಷನ್ ಬೇಕಾಗ್ತದೆ, ಕಾಂಟ್ರಿಬ್ಯೂಷನ್ ಬೇಕಾಗ್ತದೆ. ಇಂಥವೆಲ್ಲವನ್ನು ಕೂಡ ಮಾಡಲಿಕ್ಕೆ ಲೈಕ್ ಅನ್ ಐಲ್ಯಾಂಡ್, ಒಂದು ನಡುಗಡ್ಡೆಯ ರೀತಿಯಲ್ಲಿ ನಾವು, ನನ್ನ ಬದುಕು, ನನ್ನ ಫ್ಯಾಮಿಲಿ, ನಾನು ಒಬ್ಬ ಮಾತ್ರ ಇರ್ತೀನಿ ಅಂತಂದರೆ ಸೊಸೈಟಿ ಆ್ಯಂಡ್ ಇವಾಲ್ವಿಂಗ್ ಸೊಸೈಟಿ ಈಸ್ ನಾಟ್ ಇನ್ ಸಚ್ ಎ ವೇ. ಓನ್ಲಿ ವೆನ್ ವಿ ಆರ್ ಕನೆಕ್ಟೆಡ್. ಇಫ್ ಯು ವುಡ್ ಲೈಕ್ ಟು ಲಿವ್ ಲೈಕ್ ಐಲ್ಯಾಂಡ್, ಯು ಲಿವ್, ಬಟ್ ಯು ಶುಡ್ ಬಿ ಕನೆಕ್ಟೆಡ್ ವಿತ್ ಎವ್ರಿಬಡಿ. ಆಗ ಮಾತ್ರ ಐಲ್ಯಾಂಡಿಗೆ ಒಂದು ಅರ್ಥ ಬರ್ತದೆ. ಅಂತಹ ಐಲ್ಯಾಂಡ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನೂ ಕೂಡ ನಮ್ಮ ಜಯರಾಮ್ ರಾಯ್ಪುರ್ ಅವರು ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷ. ಈಗ ಇನ್ನೊಂದು ಶಬ್ದ ಯಾವುದು? ಇನ್ವೆಸ್ಟ್ಮೆಂಟ್. ಹೌದಾ?
ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ನಮ್ಮ ಪ್ರಶಾಂತ್ ಪ್ರಕಾಶ್ ಅವ್ರ ಹತ್ರ ಕೇಳ್ಕೊಬೇಕು. ಅವರು ಅಂತಾರಾಷ್ಟ್ರೀಯ ಮಟ್ಟದ ಇನ್ವೆಸ್ಟರು. ಆ ಜ್ಞಾನ ಅವರಲ್ಲಿದೆ. ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಯಾವ ರೀತಿ ಅದನ್ನು ಅನುಸರಿಸಬೇಕು. ನಾವು ಇನ್ವೆಸ್ಟ್ ಮಾಡ್ತೇವೆ, ಹೊಲ ಉಳ್ತೇವೆ, ಬೀಜ ಬಿತ್ತನೆ ಮಾಡ್ತೇವೆ, ಅದು ಇನ್ವೆಸ್ಟ್ಮೆಂಟ್ ಅಲ್ವಾ? ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬೀಜವನ್ನು ಬಿತ್ತಿ ಅದಕ್ಕೆ ಕಳೆ ಕೀಳ್ದಲೇ ಹೋದರೆ, ಫರ್ಟಿಲೈಸ್ ಮಾಡ್ದಲೇ ಹೋದರೆ, ಇಫ್ ಯು ಡೋಂಟ್ ವಾಟ್ರಿಂಗ್ ಇಟ್, ಕೊನೆಗೇನಾಗುತ್ತೆ? ಎಲ್ಲ ಹಾಳಾಗುತ್ತೆ. ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟ್ ಅಂದರೆ ಬರೀ ದುಡ್ಡನ್ನು ತೆಗೆದುಕೊಂಡು ಎಲ್ಲೋ ಒಂದು ಇನ್ವೆಸ್ಟ್ ಮಾಡೋದು ಅಂತ ಭಾವಿಸಿದ್ದೇವೆ. ನಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡ್ತೇವೆ. ಅದು ಸ್ಪಿರಿಚುವಲ್ ಫೀಲ್ಡ್ನಲ್ಲಿರ್ಬೋದು, ಎಕನಾಮಿಕ್ ಫೀಲ್ಡಲ್ಲಿರ್ಬೋದು, ಸೈಂಟಿಫಿಕ್ ಫೀಲ್ಡಲ್ಲಿರ್ಬೋದು. ಯು ಟೇಕ್ ಎನಿ ಫೀಲ್ಡ್, ವಾಟ್ ಎವರ್ ವಿ ಇನ್ವೆಸ್ಟ್, ವೆದರ್ ಅವರ್ ಟೈಮ್ ಆರ್ ಎ ನಾಲೆಡ್ಜ್ ಆರ್ ದ ಇಂಟೆಲೆಕ್ಟ್ ಆರ್ ದ ಮೈಂಡ್, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ಆದರೆ ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಒಂದು ಹೊಸ ಡೆಫಿನೇಷನ್, ಒಂದು ಹೊಸ ಆಯಾಮವೇ ಬಂದಿದೆ. ಎಲ್ಲ ನಾಲೆಡ್ಜನ್ನು ಕೊಡಲಿಕ್ಕೋಸ್ಕರ ಕೇವಲ ಇಲ್ಲಿ ಪ್ರದರ್ಶನ ಮಾಡಲಿಕ್ಕಲ್ಲ, ಈ ಪ್ರದರ್ಶನದ ಜೊತೆಯಲ್ಲಿಯೇ ಮುಂದಿನ ಪರಂಪರೆಗೆ ನಮ್ಮ ಈ ಥಾಟನ್ನು, ಈ ವಿಷನನ್ನು, ಈ ರಿಯಲೈಸೇಷನ್ನ ಸಸ್ಟೈನ್ ಮಾಡಲಿಕ್ಕೆ ಫಾರ್ ದ ಬೆಟರ್ ಟುಮಾರೋ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಅವರು ಹೇಳೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಬಂದದ್ದೇ ಆದರೆ ಒಂದು ವಿಷನ್ ಸೆಟ್ ಆಗುತ್ತೆ. ವಿಷನನ್ನು ಯಾವ ರೀತಿ ರಿಯಲೈಸ್ ಮಾಡಬೇಕು, ಸಾಕಾರಗೊಳಿಸಬೇಕು ಅಂತ ಶಕ್ತಿಯು ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಕಾರ್ಯಕ್ರಮ 2ನೇ ಬಾರಿ ನಮ್ಮ ಕೋಲಾರದಲ್ಲಿ, 1ನೇ ಬಾರಿ ಹೋದ ವರ್ಷ ಎಲ್ಲಿ ಮೈಸೂರಿನಲ್ಲಿ ಆಗಿತ್ತು. ತುಂಬ ಚೆನ್ನಾಗಿ ಆಗಿತ್ತು. ಜಯರಾಮ್, ಇಲ್ಲಿ ತುಂಬ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ರು, ಮೈಸೂರಿನಲ್ಲೂ ಇಷ್ಟೇ ಇದ್ರು ಅಂತ ಕಾಣಿಸುತ್ತೆ, ಹೌದಲ್ಲ? ಸ್ವಲ್ಪ ಅದು ಹಾಲು ಅಗಲ ಇರೋದ್ರಿಂದ, ಹಾಲು ವಿಶಾಲವಾಗಿರೋದ್ರಿಂದ ಹಂಗೆ ಕಾಣಿಸುತ್ತೆ. ಅಲ್ಲಿ ಇದ್ದದ್ದು ಇಷ್ಟೇ ಹಾಲು. ಆಮೇಲೆ ಇವರೆಲ್ಲ ತೊಗೊಂಡೋಗಿ ಹಿಂದಕ್ಕೆ ಹಾಕಿದ್ರೆ ಅಷ್ಟು ದೂರಕ್ಕೂ ಹಿಂದಕ್ಕೆ ಹೋಗ್ತಾರೆ. ಸಂಖ್ಯೆಗೇನು ಕಡಿಮೆ ಇಲ್ಲ. ಆದರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಬರಬೇಕು ಅಂತಂದರೆ, ಜಗತ್ತಿನಲ್ಲಿ ಏನು ಬೇಕಾದ್ರೂ ಪಡ್ಕೊಳ್ಬೋದು. ಐಡಿಯಾಸ್ಗಳನ್ನ ಜನ್ರೇಟ್ ಮಾಡ್ತಕ್ಕಂಥ ನಾಲೆಡ್ಜನ್ನು ತುಂಬ ಕಷ್ಟ. ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದೆಯಲ್ಲ, ಅಷ್ಟು ಈಸಿಯಾಗಿ ಯಾರೂ ಶೇರ್ ಮಾಡೋದಿಲ್ಲ. ಹಾಗೆಯೇ ಒದಗಿಸ್ಕೊಂಡು, ಹಾಗೆ ಅಡಗಿಸ್ಕೊಂಡು ಅದನ್ನು ಪೇಟೆಂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇಂತಹ ವೇದಿಕೆಗಳಲ್ಲಿ ಸಾಕಷ್ಟು ಮಂದಿ ಬಂದು ತಮ್ಮ ನಾಲೆಡ್ಜನ್ನ ಶೇರ್ ಮಾಡೋದ್ರಿಂದ ಅದು ನಮಗೆ ನಿಜವಾಗ್ಲೂ ಕೂಡ ಕಾಂಟ್ರಿಬ್ಯೂಷನ್ ಆಗ್ತದೆ. ಅಂತಹದ್ದಕ್ಕೋಸ್ಕರ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಲಿಕ್ಕೆ ನಾವು ಇನ್ಸ್ಪೈರ್ ಮಾಡಬೇಕು ಅಂತ ಹೇಳಿ, ನಾವು ಉದ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಇನ್ಮೇಲೆ ನಾವು ಬಳಕೆಗೆ ಬಾರದಲ್ಲಿ ಹೋದದ್ದೇ ಆದರೆ ಮುಂದಿನ ದಿನಗಳು ಕಷ್ಟ ಆಗಬಹುದು. ಯಾಕೆಂದರೆ ನೋಡಿ, ಈಗ ಡಾಕ್ಟರ್ ಮಾತನಾಡ್ತಾ ಇದ್ರು, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲೈಸೇಷನ್ ಈಸ್ ರ್ಯಾಂಪೆಂಟ್ ಎವೆರಿವೇರ್. ಎಲ್ಲ ಕಡೆಯೂ ಕೂಡ ಸರ್ವವ್ಯಾಪಿಯಾಗಿ ಆಗ್ತಾ ಇದೆ. ಕೆಲವು ಹೋರಾಟಗಳಾಗ್ತವೆ, ಗಲಾಟೆಗಳಾಗ್ತವೆ, ಏನೇನೋ ಮಾಡ್ತಿರ್ತವೆ. ಕೊನೆಗೆ ಇಲ್ಲಿಲ್ಲ ಅಂತ ಇನ್ನೆಲ್ಲ ಕಡೆ ಹೋಗಿ ಇಂಡಸ್ಟ್ರಿನ ಮಾಡೇ ಮಾಡ್ತಾರೆ. ಇಲ್ಲಿ ಬೇಡ ಅಂತಂದರೆ ಇನ್ನೊಂದು ಕಡೆ ಹೋಗಿ ಮಾಡ್ತಾರೆ. ಆದರೆ ಕೈಗಾರಿಕೆಗಳು ಅನಿವಾರ್ಯ ಆಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಮ್ಮ ಜನಗಳಿಗೆ ಕೈಗಾರಿಕೆಗಳನ್ನು ಸ್ಥಾಪಿಸ್ತಕ್ಕಂತಹ, ಆಧುನಿಕವಾಗಿರ್ತಕ್ಕಂಥ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಪಡಿತಕ್ಕಂಥ ಕೆಲಸ ನಮಗೆ ಹೇಳಬೇಕು. ಆದರೆ ನಮ್ಮ ಸಮುದಾಯದಲ್ಲಿ ಕೇವಲ 1% 2% ಅವ್ರು ಹೇಳಿದರು, ನಮ್ಮ ಪ್ರಶಾಂತ್ ಪ್ರಕಾಶ್ ರವರು. ಯಾಕೆ ಅಂತಂದರೆ ನಮ್ಮಲ್ಲಿ ಇನ್ನೂ ಕೂಡ DNA ಆ ಮಟ್ಟಕ್ಕೆ ಚೇಂಜ್ ಆಗಿಲ್ಲ. ಇಟ್ ಟೇಕ್ಸ್ ಬಿಟ್ ಟೈಮ್. ಅದು ಫಾಸ್ಟಾಗಿ ಆಗದಲೇ ಹೋದದ್ದೇ ಆದರೆ, ಇಫ್ ಯು ಫೇಲ್ ಟು ಅಡಾಪ್ಟ್ ಅವರ್ ಸೆಲ್ಫ್ ಇನ್ ಟು ದ ಚೇಂಜಿಂಗ್ ಸೊಸೈಟಿ. ಒಂದು ಕಾಲದಲ್ಲಿ ಹೇಳ್ತಿದ್ರು, ಸರ್ವೈವಲ್ ಆಫ್ ದ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಇದೆಯಲ್ಲ, ಏನದು? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಈಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಅಂತ ಹೇಳೋಕ್ಕೋದ್ರೆ ಡೈನೋಸಾರಸ್ ಇರಬೇಕಾಗಿತ್ತು, ರೈನೋಸಾರಸ್ ಇರಬೇಕಾಗಿತ್ತು. ಕೈನಲ್ಲಿ ಖಡ್ಗಗಳು ಇಟ್ಕೊಂಡ್ರೆ ಗೌರವ ಬರ್ತಿತ್ತಲ್ಲ. ಈಗ ಇಟ್ಕೊಂಡು ಹೋಗಿ ನೋಡೋಣ, ಹಂಗಾಗೋದಿಲ್ಲ. ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ಯಾವ ವ್ಯವಸ್ಥೆ, ಯಾವ ವ್ಯಕ್ತಿ, ಯಾವ ದೇಶ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೋ, ಆ ಒಂದು ವ್ಯವಸ್ಥೆ, ಆ ಒಂದು ವರ್ಗ, ಆ ಒಂದು ದೇಶ ಅಸ್ತಿತ್ವದಲ್ಲಿ ಇರ್ತದೆ ಹೊರತು ನಾನು ತುಂಬ ಸ್ಟ್ರಾಂಗು ಅಂತ ಹಾಗೆ ಕುಳಿತುಕೊಂಡದ್ದೇ ಆದರೆ ಮುರಿದೋಗ್ತದೆ. ಇವತ್ತು ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ನಮ್ಮ ಜನಗಳಿಗೆ ಇವತ್ತು ಕೂಡ ಹಣವನ್ನು ಉಪಯೋಗಿಸ್ತಕ್ಕಂಥ ಕಲೆ ಗೊತ್ತಿಲ್ಲ. ನಾನು ಒಂದು ಸರ್ವೆ ಮಾಡಿಸಿದೆ. ಜಮೀನು ಬೆಂಗಳೂರಿನ ಸುತ್ತಮುತ್ತ ಜಮೀನು ಕಳ್ಕೊಂಡವ್ರದ್ದು. ನೀವು ಹೇಳಿದಾಗೆ ಬರೀ ಒಕ್ಕಲಿಗರು ಅಷ್ಟೇ ಜಮೀನನ್ನು ಕಳ್ಕೊಳೋದಿಲ್ಲ. ನಮ್ಮವರು ಒಂದು 70% ಕಳ್ಕೊಳ್ಬೋದು, ಉಳಿದವರು ಒಂದು 20-30% ಕಳ್ಕೊಳ್ಬೋದು.
ಸರ್ವೆ ಕೇಸ್ ಸ್ಟಡಿ ಏನು ಮಾಡಿಸಿದ್ವಿ, 1 ಎಕರೆಗೆ ಅವನಿಗೂ ಅಷ್ಟೇ ದುಡ್ಡು ಬಂದಿರ್ತದೆ, ನಮಗೂ ಇಷ್ಟೇ ದುಡ್ಡು ಬಂದಿರ್ತದೆ. 1 ವರ್ಷದಲ್ಲಿ ಇಷ್ಟು ದುಡ್ಡು ತೊಗೊಂಡವ್ರ ಕತೆ ಏನೇನಾಗಿದೆ ಅಂತ ಚೆಕ್ ಮಾಡಿದರೆ 100 ಕೇಸ್ಗಳನ್ನು ಮಾಡಿದರೆ ಮೋರ್ ದೆನ್ 90% ಆಫ್ ದ ಪೀಪಲ್ ಫ್ರಮ್ ಅವರ್ ಕಮ್ಯುನಿಟಿ ಎಷ್ಟು ಒಂದು 10 ಕೋಟಿ ಬಂದಿದೆ ಅಂತ ಇಟ್ಕೊಳ್ಳಿ. ಆ 10 ಕೋಟಿಯಲ್ಲಿ 1 ವರ್ಷದ ಒಳಗಡೆ 10 ಕೋಟಿಯನ್ನು ಕೂಡ ಕಳ್ಕೊಂಡು ಇನ್ವೆಸ್ಟಿಂಗ್ ಮೀಗರ್ಲಿ ಆನ್ ಸರ್ಟನ್ ಥಿಂಗ್ಸ್ ಇನ್ನೂ 1 ಕೋಟಿ ಸಾಲ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವು ಕಮ್ಯುನಿಟಿಗಳಿದ್ದಾವೆ, ಇನ್ನು ಕೆಲವು ಸಮುದಾಯಗಳಿದ್ದಾವೆ. ಯಾವ ರೀತಿ ವ್ಯವಸಾಯ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲಿ ನಮ್ಮ DNA ಬಂದಿದೆಯೋ ಅದೇ ರೀತಿ ವ್ಯಾಪಾರ ವಹಿವಾಟು ಮತ್ತು ಇನ್ವೆಸ್ಟ್ಮೆಂಟ್ ಅಂತಕ್ಕಂತಹದ್ದು ಕೆಲವು ಸಮುದಾಯಗಳಿಗೆ ಬಂದಿದೆ. 10 ಕೋಟಿ ನಮಗೆ ಬಂದಾಗ 10 ಕೋಟಿ ಹೋಗಿ 1 ಕೋಟಿ ಸಾಲ ಆಗಿರ್ತದೆ. ಇನ್ನೊಂದು ಕೆಲವು ಸಮುದಾಯಗಳಿಗೆ 10 ಕೋಟಿಯ ಜೊತೆಯಲ್ಲಿ ಇನ್ನೂ 10 ಕೋಟಿಯನ್ನು ಬಂಡವಾಳ ಮಾಡಿಕೊಂಡು 20 ಕೋಟಿಯಷ್ಟು ಲಾಭ ಮಾಡ್ಕೊಂಡಿರ್ತಾರೆ. ಅವರು 10 ಕೋಟಿಯ ಪ್ರಾರಂಭದ ಇನ್ವೆಸ್ಟ್ಮೆಂಟ್ ವಿಲ್ ರೈಸ್ ಟು ದ ಲೆವೆಲ್ ಆಫ್ 20 crores. ಯಾಕೀಗೆ? ಒಂದು 20% ಸಕ್ಸಸ್ಫುಲ್ ಆಗಿರ್ಬೋದು, ಆದರೆ ಇನ್ನು ಉಳಿದವ್ರು ಯಾಕೆ ಆಗಿಲ್ಲ? ಹಾಗಿದ್ರೆ ನಮ್ಗೆ ಆಗಿಲ್ಲ ಅಂತಂದ್ಬಿಟ್ಟು ಹಾಗೇ ಇರಬೇಕಂದ್ರೆ ಹಣವನ್ನು ಉಪಯೋಗಿಸ್ತಕ್ಕಂಥ ಕಲೆಯನ್ನು, ಎಕನಾಮಿಕ್ಸ್ನ ಕೂಡ ಹೇಳ್ಕೊಡ್ಬೇಕಾಗುತ್ತೆ ನಮ್ಮ ಜನಗಳಿಗೆ. ಒಂದು ಕಾಲದಲ್ಲಿ ರಿಸರ್ಚು ಇನೋವೇಷನ್ ಅಂತಂದರೆ ಕೇವಲ ನಿಮ್ಮ ಸೈನ್ಸು ಟೆಕ್ನಾಲಜಿ ಈ ಫೀಲ್ಡ್ನಲ್ಲಿ ಮಾತ್ರ ಇರ್ತಿತ್ತು. ಆದರೆ ಈಗ ಜನಜೀವನದ ನಮ್ಮ ಬದುಕಿನ ಪ್ರತಿಯೊಂದು ವಲಯಕ್ಕೂ ಕೂಡ ರಿಸರ್ಚ್ ಮಾಡಿದೆ. ಎಕನಾಮಿಕಲ್ ರಿಸರ್ಚ್ ಆಗ್ತವೆ, ಅದೇ ರೀತಿ ಎಲ್ಲ ರಿಸರ್ಚ್ ಆಗ್ತಿರ್ತವೆ. ಅಂತಹ ರಿಸರ್ಚ್ ಆಗ್ತಾ ಇರ್ತಕ್ಕಂಥ ಸಂಶೋಧನೆಗಳು ಆಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಆ ಸಂಶೋಧನೆಯ ಫಲಗಳನ್ನು ನಮ್ಮ ಬದುಕಿಗೆ, ನಮ್ಮ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ಅಡಾಪ್ಟ್ ಮಾಡಿಕೊಂಡು ಆದಷ್ಟು ಬೇಗ ನಾವು ಬದಲಾಗದಲ್ಲೇ ಹೋದದ್ದೇ ಆದರೆ ಕಷ್ಟ ಆಗುತ್ತೆ. ನಾನು ಪ್ರಾರಂಭದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಹೇಳಿದೆ. ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೂ ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೂ 100-150 ವರ್ಷಗಳ ಕಾಲ ತೆಗೆದುಕೊಳ್ತಾ ಇತ್ತು, ಹೌದಾ? ಈಗ ಏನಾಗಿದೆ, ಡಿಜಿಟಲ್ ರೆವಲ್ಯೂಷನ್ ಬಂದು ಇನ್ನು ಏನಾಗಿದೆ ಅಂತ ಕಂಡುಬಿಡೋ ಹೊತ್ತಿಗೆನೇ ಯಾವತ್ತು ಬಂದಿದೆ? AI ರೆವಲ್ಯೂಷನ್ ಆಗಿದೆ. ಬಹುಶಃ ಈ AI ರೆವಲ್ಯೂಷನ್ ಇನ್ನೊಂದು ರೆವಲ್ಯೂಷನ್ ಬರೋ ಹೊತ್ತಿಗೆ ಸ್ಟೀಮ್ ಎಂಜಿನ್ ಬಂದು ಮೊದಲನೇ ಇಂಡಸ್ಟ್ರಿ ರೆವಲ್ಯೂಷನ್ಗೂ ಎರಡನೇದಕ್ಕೂ 100-150 ವರ್ಷಗಳ ಕಾಲ, ಎರಡನೇದಕ್ಕೂ ಮೂರನೇದಕ್ಕೂ ಹತ್ತತ್ರ 100 ವರ್ಷಗಳ ಕಾಲ. ಈಗ ಮೂರನೇದಕ್ಕೂ ನಾಲ್ಕನೇದಕ್ಕೂ ಕೇವಲ 20 ವರ್ಷಗಳು. ಇನ್ನು ನಾಲ್ಕನೇದಕ್ಕೂ ಐದನೇದಕ್ಕೂ 5 ವರ್ಷನೂ 10 ವರ್ಷಕ್ಕೂ ಬಂದುಬಿಡ್ತದೆ. ಅದಕ್ಕೋಸ್ಕರ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ನಮ್ಮನ್ನು ನಾವು ಹೊಂದಿಸ್ಕೊಂಡು ಆ ನಾಲೆಡ್ಜನ್ನು, ಆ ಸ್ಕಿಲ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ದರೆ ಓದೋದಾದರೆ ವಿ ಆರ್ ಗೋಯಿಂಗ್ ಟು ಬಿ ಔಟ್ಡೇಟೆಡ್, ಅಟ್ ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಬಿ ಅಬ್ಸಲ್ಯೂಟೆಡ್. ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಸಮುದಾಯಕ್ಕೆ ಇದೊಂದು ವರ ಅಂತ ನಾನು ಭಾವಿಸ್ತೇನೆ. ಇದರ ಮುಖಾಂತರ ಹಲವಾರು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಆ ಜ್ಞಾನವನ್ನು ಪಡ್ಕೊಂಡು ನಾವು ಆದಷ್ಟು ಬೇಗ ಸಮುದಾಯವನ್ನು ಮತ್ತೊಂದು ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ಎರಡನೇ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅಸ್ಮಿತೆಯನ್ನು, ಸಮುದಾಯದ ಅಸ್ಮಿತೆಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕೋಲಾರದಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಶ್ರೀನಾಥ್ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದರು. ಯಾವ ಭೇದಗಳು ಇಲ್ಲದ ಕಾಲಘಟ್ಟದಲ್ಲಿ ಗಂಗಾ ಸಾಮ್ರಾಜ್ಯ ಒಕ್ಕಲಿಗರು ಅಲ್ಲಿದ್ದಂಥ ನೀರನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಬದಲಾದ ಕಾಲಘಟ್ಟಕ್ಕೆ ನಾಡನ್ನು ಕಟ್ಟುವ ಸಂದರ್ಭ ಬಂದಾಗ ಗಂಗಾ ಡೈನೆಸ್ಟಿನ ಅಸ್ತಿತ್ವಕ್ಕೆ ತಂದಾಗ ನೀರು ಪವಿತ್ರವಾಗಿರೋದ್ರಿಂದ ಅದಕ್ಕೆ ಏನಂತ ಹೆಸರಿಟ್ಟರು? ಗಂಗಾ ಡೈನೆಸ್ಟಿ ಅಂತ, ಗಂಗಾ ಸಾಮ್ರಾಜ್ಯ ಅಂತ ಹೆಸರಿಟ್ಟು ಮೊದಲು ಸ್ಥಾಪನೆಯಾದದ್ದೇ ನಮ್ಮ ಕೋಲಾರದಲ್ಲಿ. ಡಾಕ್ಟರ್ 300 ವರ್ಷಗಳ ಕಾಲ ರಾಜಧಾನಿ ಇದ್ದದ್ದು ನಮ್ಮ ಕೋಲಾರದಲ್ಲಿ. ಕೋಲಾರಕ್ಕೆ ಮುಂಚೆ ಬೇರೆ ಹೆಸರಿತ್ತು, ಕೋಲಾರಕ್ಕೆ ಮುಂಚೆ ಇದ್ದದ್ದು ಬೇರೆ ಹೆಸರು. 300 ವರ್ಷಗಳ ಕಾಲ ಇಲ್ಲಿ ಗಂಗಾ ಸಾಮ್ರಾಜ್ಯ ರಾಜ್ಯವನ್ನು ಇದನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಳಿದ ಮೇಲೆ ಆನಂತರ ಮಣ್ಣೆ ಅಂತ ನಮ್ಮ ನೆಲಮಂಗಲ ಮತ್ತು ತುಮಕೂರು ಕಡೆಗೆ ಹೋಗಿ ಕೊನೆಗೆ 300-400 ವರ್ಷಗಳ ಕಾಲ ಕೊಳ್ಳೇಗಾಲ ಪ್ರಾಂತ್ಯಕ್ಕೆ, ತಲಕಾಡು ಪ್ರಾಂತ್ಯಕ್ಕೆ ಬಂದಂತಹದ್ದು. ಅದರ ಅರ್ಥ ಒಂದು ಕಾಲದಲ್ಲಿ ಗಂಗಾ ಸಾಮ್ರಾಜ್ಯದ ಹೊರತಾಗಿ ಬೇರೆ ಯಾವ ಹೆಸರು ಕೂಡ ಇರಲಿಲ್ಲ. ಆದರೆ ಹೊಯ್ಸಳ ಸಾಮ್ರಾಜ್ಯ 10ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಗಂಗಾ ಸಾಮ್ರಾಜ್ಯ ಸ್ವಲ್ಪ ಡಿಕ್ಲೈನ್ ಆದಮೇಲೆ ಒಂದು 400 ವರ್ಷ, 250-300 ವರ್ಷಗಳ ಕಾಲ ಸ್ವಲ್ಪ ಹಾಗೆ ಸುಪ್ತ ಸ್ಥಿತಿಯಲ್ಲಿದ್ದದ್ದು ಅದೇ ಪರಂಪರೆಯಲ್ಲಿ ಮುಂದೆ ಹುಟ್ಟಿ ಬಂದಂತಹದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಯಾಕಂದರೆ ಕೆಲವೊಂದು ಸಲ ಬೇರು ಒಣಗಿರ್ತದೆ, ಗಿಡ ಒಣಗುತ್ತೆ, ಬೇರು ಹಾಗೆಯೇ ಕೆಳಗಡೆ ಇರ್ತದೆ. ಸಂದರ್ಭ ಮತ್ತು ಪರಿಸ್ಥಿತಿಯ ಅನುಕೂಲವಾಗಿ ಬಂದಾಗ ಮತ್ತೆ ಚಿಗುರೊಡೆಯುತ್ತೆ. ಇಂತಹದೊಂದು ಪರಂಪರೆಯಲ್ಲಿ ಕೆಂಪೇಗೌಡರು ನಮ್ಮ ನಾಡನ್ನು ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ್ರಿಂದ
ಇವತ್ತು ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ನಮ್ಮ ಬೆಂಗಳೂರು ತಲೆ ಎತ್ತಿ ನಿಂತಿದೆ, ಒಳ್ಳೆಯ ಹೆಸರನ್ನ ಮಾಡಿದೆ ಜಾಗತಿಕ ಹಂತದಲ್ಲಿ. ಅಂತಹ ಕೆಂಪೇಗೌಡರನ್ನ ನೆನಪು ಮಾಡ್ಕೊಳ್ತಕ್ಕಂಥ, ಆಮೇಲೆ ತಮಿಳ್ನಾಡಿನಿಂದ ಬಂದುಬಿಟ್ರಂತೆ ಕೆಂಪೇಗೌಡರು ಅಂತ ಸುಮ್ಮನೆ ಹೇಳ್ತಿರ್ತಾರೆ. ತಮಿಳ್ನಾಡು, ಕರ್ನಾಟಕ, ಆಂಧ್ರ ಅಂತ ಆದದ್ದು ಯಾವಾಗ ಆಯಿತು? ಎಷ್ಟು ವರ್ಷ ಆಯ್ತರಪ್ಪ? ಸ್ಟೇಟ್ ರಿಆರ್ಗನೈಸೇಷನ್ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಆದಮೇಲೆ ಇತ್ತೀಚೆಗೆ 50-60 ವರ್ಷದಲ್ಲಿ ಇತ್ತೀಚೆಗೆ ಆದದ್ದು ಸ್ವಾತಂತ್ರ್ಯ ಭಾರತದಲ್ಲಿ. ಅದು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು 500 ವರ್ಷಗಳ, 1000 ವರ್ಷದ ಹಿಂದಿನ ಸಂದರ್ಭದಲ್ಲಿ. ಇವತ್ತಿನ ಬೌಂಡ್ರಿಗಳಿಗೂ ಆ ಬೌಂಡ್ರಿಗಳಿಗೂ ನಾವು ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ತಮಿಳ್ನಾಡಿನಿಂದ ಬಂದವರು ಅಂತ ನಾವು ಹೇಳೋದಲ್ಲ, ಆ ಪಾರ್ಟು ನಾವಿದ್ದ ಜಾಗ ಅದು. ಅಲ್ಲಿಂದ ಇಲ್ಲಿಗೆ ಮೈಗ್ರೇಷನ್ ಆದದ್ದಲ್ಲ, ಶಿಫ್ಟ್ ಆದದ್ದು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಪೂಜ್ಯಗುರು ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ಅವರ ಪೂರ್ವಿಕರು 5 ಶತಮಾನಗಳ ಹಿಂದೆ ಎಲ್ಲಿದ್ದರು? ಕುಣಿಗಲ್ ಹತ್ರ ಇದ್ದರು. ಯಾವ ರೀತಿ ನಮ್ಮ ರಣಭೈರೇಗೌಡರು ಇದ್ದಂಥ ಕಾಲಘಟ್ಟದಲ್ಲಿ ಮನೆತನದ ಒಂದು ಹೆಣ್ಣುಮಗಳಿಗೆ ಏನೋ ಒಂದು ಸಮಸ್ಯೆ ಮಾಡಿದ್ದಕ್ಕೋಸ್ಕರ ಆ ಊರನ್ನು ಬಿಟ್ಟು ಇನ್ನೊಂದು ಊರ ಕಡೆಗೆ ಹೀಗೆ ಬಂದರು, ಅದೇ ರೀತಿ ಆ ಊರಿನ ಸಮಸ್ಯೆ ಆದದ್ರಿಂದ ನಮ್ಮ ಗುರುಗಳು ಅಲ್ಲಿ ಬಿಟ್ಟು ರಾಮನಗರಕ್ಕೆ ಹೋದರು. ಇದು ಊರಿಂದ ಊರಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಬಹಳ ನಡೀತಾ ಇರ್ತದೆ. ಹಾಗಾಗಿ ಅವರು ತಮಿಳ್ನಾಡಿನವರಿಂದ ಬಂದದ್ದು ಅಂತ ಭಾವನೆಯನ್ನು ಬಿಟ್ಟು ಗಂಗಾ ಸಾಮ್ರಾಜ್ಯ ಅಂದಿಗೆ ತಮಿಳುನಾಡಿನ ಬಹುಭಾಗ, ಒರಿಸ್ಸಾದ ಬಹುಭಾಗ, ಸ್ವಲ್ಪ ಭಾಗ, ಮತ್ತು ಇವತ್ತಿನ ಆಂಧ್ರ ಪ್ರದೇಶ, ಕರ್ನಾಟಕದ ಈ ಭಾಗ ಎಲ್ಲವನ್ನು ಕೂಡ ಆಳ್ತಾ ಇದ್ದ ದಿನಮಾನದಲ್ಲಿ ಇವತ್ತು ನಾವು ಹೇಳಿಕೊಳ್ತಕ್ಕಂಥ ಕರ್ನಾಟಕ, ತಮಿಳುನಾಡು ಈ ರೀತಿಯ ಬೌಂಡ್ರಿಗಳಿರಲ್ಲ, ಅವತ್ತಿದ್ದದ್ದು ಬೇರೆಯೇ ಇತ್ತು. ಹಾಗಾಗಿ ನಮ್ಮ ಕೆಂಪೇಗೌಡರನ್ನ ಮತ್ತೆ ನಾವು ನೆನಪು ಮಾಡಿಕೊಳ್ತಕ್ಕಂಥ 27ನೇ ತಾರೀಕು ಕೆಂಪೇಗೌಡರ ಜಯಂತಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಮುನ್ನಾ ದಿನ, 1-2 ದಿನ ಮುಂಚೆ, ಬಹುಮುಖ್ಯವಾಗಿ 26ನೇ ತಾರೀಕು ಅಲ್ಲಿಂದ ಯಾವುದನ್ನು ಉಪಯೋಗಿಸಿದ್ರೆ, ಇಲ್ಲಿ ನಾನು ಎದುರುಗಡೆ ಬಂಡಿ ಇಟ್ಕೊಂಡಿದ್ದೇನೆ, ಹೌದಾ? ಬಂಡಿ. ಅವತ್ತಿದ್ದದ್ದು ಬಂಡಿಗಳು, ಕೇವಲ ಅಲ್ಲಿಂದ ಬಂದದ್ದು ಬಂಡಿಗಳು ಅಷ್ಟೇ, ಎಲ್ಲರೂ ಉಪಯೋಗಿಸ್ತಾ ಇದ್ದದ್ದು ಬಂಡಿಗಳು. ಅಲ್ಲಿಂದ ಬಂಡಿಗಳನ್ನು ಉಪಯೋಗಿಸಿ ಈ ಭಾಗಕ್ಕೆ ಬಂದದ್ರಿಂದ ಅದೇ ರೀತಿಯ ಬಂಡಿಗಳನ್ನು ಉಪಯೋಗಿಸಿ 26ನೇ ತಾರೀಕು ಸಂಜೆ 6:30-7 ಗಂಟೆಗೆ ನಮ್ಮ ಬೆಂಗಳೂರಿನ ಹಡ್ಸನ್ ಸರ್ಕಲ್ ಕೆಂಪೇಗೌಡರ ಒಂದು ಟವರ್ ಇದೆಯಲ್ಲ, ಅಲ್ಲಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಕೆಂಪೇಗೌಡ ಪ್ರತಿಮೆವರೆಗೂ ಕಾಲ್ನಡಿಗೆಯಲ್ಲಿ 100 ಬಂಡಿಗಳು ಬರ್ತವೆ. ಅಂತಹ ಬಂಡಿ ದೇವರ ಉತ್ಸವಕ್ಕೆ ನಮ್ಮ ಈ ಭಾಗದ ಎಲ್ಲ ಭಕ್ತರುಗಳು ಬಂಡಿಗಳನ್ನ ತಗೊಂಡು ಬಂದು ಉತ್ಸವದಲ್ಲಿ ಭಾಗಿಗಳಾಗಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಹೇಳಿ, ಬಂಡಿ ದೇವರ ಉತ್ಸವಕ್ಕೆ ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸ್ತಾ, ನಮ್ಮ ಇವತ್ತಿನ ಉದ್ಯಮಿ ಒಕ್ಕಲಿಗದ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ 2ನೇ ವಾರ್ಷಿಕ ಸಮಾವೇಶ ಅತ್ಯದ್ಭುತವಾಗಿ ಪ್ರಾರಂಭ ಆಗಿದೆ. ಸಕ್ಸಸ್ಫುಲ್ಲಾಗಿ, ಯಶಸ್ವಿಪೂರ್ವಕವಾಗಿ, ಪೂರ್ಣ ಅರ್ಥಪೂರ್ಣವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಈ 2 ದಿನಗಳ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು, ಹಲವಾರು ಪರಿಚಯಗಳು ಆಗಿ ಇದಕ್ಕೆ ಬಹು ಯಶಸ್ವಿಪೂರ್ವಕವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣ ಆಗಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಜಯರಾಮ್ ರಾಯ್ಪುರ್ ಅವರು ಮತ್ತು ಅವರ ಸಹವರ್ತಿಗಳಿಗೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.